ಕಳೆದ 2.5 ವರ್ಷದಲ್ಲಿ ಬೈಂದೂರು ಕ್ಷೇತ್ರಕ್ಕೆ ಸುಮಾರು 1680 ಕೋಟಿ ಅನುದಾನ ಬಂದಿದ್ದು ಅಭಿವೃದ್ಧಿಯಲ್ಲಿ ಆಮೂಲಾಗ್ರ ಬದಲಾವಣೆಯಾಗಿದೆ. ಬಹುನಿರೀಕ್ಷಿತ ಯೋಜನೆಗಳಿಂದ ಪ್ರತಿಯೊಬ್ಬರಿಗೂ ಸಮರ್ಪಕ ಸೇವೆ ದೊರೆತಿದೆ. ಈಗ ನಿರ್ಮಾಣವಾಗುತ್ತಿರುವ ಮಿನಿ ವಿಧಾನಸೌಧ ಮುಂದಿನ 1.5 ವರ್ಷದೊಳಗೆ ಲೋಕಾರ್ಪಣೆಗೊಳ್ಳಲಿದೆ ಎಂದು ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಹೇಳಿದರು. ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇವರಿಂದ ಈ ಹಿಂದೆ ಶಿಲಾನ್ಯಾಸಗೊಂಡಿರುವ ಸುಮಾರು 8.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಬೈಂದೂರು ನೂತನ ಮಿನಿ ವಿಧಾನಸೌಧ ಕಾಮಗಾರಿ ಚಾಲನೆ ನೀಡಿ ಮಾತನಾಡಿದರು. ಬಂದರು ಕೊಲ್ಲೂರು ಮರವಂತೆಯನ್ನು ಗಮನದಲ್ಲಿಟ್ಟುಕೊಂಡು ಪ್ರವಾಸೋದ್ಯಮಕ್ಕೆ ಯೋಜನೆಯನ್ನು ರೂಪಿಸಿದ್ದು ಮುಂದಿನ ದಿನಗಳಲ್ಲಿ ಬಂದರನ್ನು ಮಾದರಿ ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡಲಾಗುತ್ತದೆ. ಕೇಂದ್ರ ಸರ್ಕಾರದ ಜಲಜೀವನ ಯೋಜನೆಯಡಿ ಹಾಗೂ ರಾಜ್ಯ ಸರ್ಕಾರದ ಸಹಾಯದೊಂದಿಗೆ ರೂಪಾಯಿ 550 ಕೋಟಿ ವೆಚ್ಚದಲ್ಲಿ ಬಂದರು ಕ್ಷೇತ್ರ ಪ್ರತಿ ಮನೆಗೂ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಲಾಗುತ್ತದೆ ಎಂದರು. ಈ ವೇಳೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ತಾಲೂಕು ಕೇಂದ್ರವಾಗಿ ಮಾರ್ಪಟ್ಟಿರುವ ಬೈಂದೂರಿನಲ್ಲಿ ಪಟ್ಟಣ ಪಂಚಾಯತ್ ರೂಪುಗೊಂಡಿರುವ ಬೈಂದೂರಿನಲ್ಲಿ ಎಲ್ಲ ಕಚೇರಿ ಕಟ್ಟಡಗಳು ಒಂದೆಡೆ ಸೇರಬೇಕು, ಎಲ್ಲ ಇಲಾಖೆಗಳು ಒಟ್ಟಿಗೆ ಕಾರ್ಯನಿರ್ವಹಿಸಬೇಕು ಎನ್ನುವ ಸದುದ್ದೇಶದಿಂದ ಇವತ್ತು ಮಿನಿ ವಿಧಾನಸೌಧ ರೂಪುಗೊಳ್ಳುತ್ತಿದೆ. ಮಾನ್ಯ ಶಾಸಕರವರ ಶಿಫಾರಸಿನ ಮೇರೆಗೆ ಹಾಗೂ ಅವರ ಚಿಂತನೆ ಮೇರೆಗೆ ಹಾಗಾಗಿ ಈ ಕಟ್ಟಡ ಕಾಮಗಾರಿ ಆದಷ್ಟು ಬೇಗ ಪೂರ್ಣಗೊಳ್ಳಲಿ. ಉಡುಪಿ ಜಿಲ್ಲೆಯ ಅತಿ ಹಿಂದುಳಿದ ಒಂದು ಕ್ಷೇತ್ರದಲ್ಲಿ ಯಾವುದೇ ಬೆಳವಣಿಗೆಯನ್ನು ಕಾಣದಂತ ಒಂದು ಕ್ಷೇತ್ರ ಬೈಂದೂರು. ಈಗಾಗಲೇ 1680 ಕೋಟಿ ಅನುದಾನ ಬಂದಿರುವಂತಹ ಕ್ಷೇತ್ರ ಬೈಂದೂರು ವಿಧಾನಸಭಾ ಕ್ಷೇತ್ರ. ಮಿನಿ ವಿಧಾನಸೌಧ ಇನ್ನು 1 ವರ್ಷದಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ ನೀವೇ ಮಾಡಿ ಕಾಂಟ್ರಾಕ್ಟ್ ಕೊಡ್ಲಿಕ್ಕೆಲ್ಲ ಸಬ್ ಕಾಂಟ್ರಾಕ್ಟರ್ ಬಂದ್ರೆ ಅಂತ ಹಿಡಿದು ಒಳಗಾಗ್ತೇವೆ. 1 ವರ್ಷದಲ್ಲಿ ಈ ಕಟ್ಟಡವನ್ನು ಬಿಡುಗಡೆ ಮಾಡಿಕೊಡ್ತೇನೆ ಅಂತ ಇದ್ರು. ಆ ಸಂದರ್ಭದಲ್ಲಿ ಮಾನ್ಯ ಕಂದಾಯ ಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು ಬಹಳಷ್ಟು ಕಾರ್ಯಕ್ರಮಕ್ಕೆ ಕರೆದು ವಿಶೇಷ ಸಮಾರಂಭವನ್ನು ಮಾಡುವುದು. ಇದನ್ನು ಆಲ್ರೆಡಿ ಒಂದು 750 ಕೋಟಿ ರೂಪಾಯಿಯ ಅನುದಾನ ಬಿಡುಗಡೆ ಆದಾಗ ಒಣಶೆಯಲ್ಲಿ